ಭಾರತ ದೇಶಕ್ಕೆ ರೋವರ್ಸ್ ಮತ್ತು ರೇಂಜರ್ಸ್ಗಳು ಕೊರೋನಾ ಸಮಯದಲ್ಲಿ ಕೈಜೋಡಿಸಿ ಉತ್ತಮ ಕಾರ್ಯವನ್ನ ಕೈಗೊಂಡಿದೆ. ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಇರುವ ಸಂಸ್ಥೆ ಇದಾಗಿದ್ದು, ಈ ದಳಗಳು ದೇಶದಲ್ಲಿ ಮಾದರಿಯ ಬಣವಾಗಿದೆ. ಇದು ಉತ್ತಮ ಕಾರ್ಯಗಳ ದೃಷ್ಟಿಕೋನವನ್ನ ಹೊಂದಿದೆ. ಪಿಲಿಕುಳದಲ್ಲಿ ಈಗ ಇರುವ ಜಿಲ್ಲಾ ಮಟ್ಟದ ಭಾರತ್ ಸ್ಕೌಟ್ಸ್ ಗೈಡ್ ಸಂಸ್ಥೆಯನ್ನ ಅಭಿವೃದ್ಧಿಪಡಿಸಿ ಪ್ರವಾಸಿ ಕೇಂದ್ರವಾಗಿ ರೂಪಿಸುವ ಯೋಜನೆ ಇದೆ ಎಂದು ಭಾರತ್ ಸ್ಕೌಟ್ಸ್ ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ಹೇಳಿದರು. ಅವರು ದಕ್ಷಿಣ ಕನ್ನಡ ಜಿಲ್ಲಾ ಭಾರತ್ ಸ್ಕೌಟ್ಸ್ ಗೈಡ್ ಸಂಸ್ಥೆ ಹಾಗೂ ಮೂಡಬಿದ್ರೆ ಸ್ಥಳೀಯ ಸಂಸ್ಥೆ ಇವುಗಳ ಸಹಭಾಗಿತ್ವದಲ್ಲಿ ಸ್ವರಾಜ್ ಮೈದಾನದ ಬಳಿ ಇರುವ ಸ್ಕೌಟ್ಸ್ ಗೈಡ್ಸ್ ಕನ್ನಡ ಭವನದಲ್ಲಿ ನಡೆದ ರಾಜ್ಯ ಮಟ್ಟದ ರೋವರ್ಸ್ ರೇಂಜರ್ಸ್ ರವರಿಗೆ ಔಷಧೀಯ ಸಸ್ಯಗಳ ಮಾಹಿತಿ ಶಿಬಿರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಮ್ಮ ಸ್ಕೌಟ್ ಗೈಡ್ಸ್ ರೋವರ್ಸ್ ರೇಂಜರ್ಸ್ ವಿದ್ಯಾರ್ಥಿಗಳು ಬಹಳ ದೊಡ್ಡ ಕೆಲಸವನ್ನು ತಾವೆಲ್ಲರೂ ಸಹಿತ ಮಾಡಿದ್ದೀರಾ. ಮತ್ತೆ ಕೋವಿಡ್ ವ್ಯಾಕ್ಸಿನ್ ಕೊಡ್ತಕ್ಕಂಥ ಎಲ್ಲ ಘಟಕಗಳಲ್ಲೂ ತಾವು ಕೆಲಸ ಮಾಡಿದ್ದೀರಾ. ಒಮಿಕ್ರಾನ್ ಬರಬಾರ್ದು, ಒಂದು ಪಕ್ಷ ಬಂದರೆ ಅದಕ್ಕೂ ಸಹಿತ ಸೇವೆ ಮಾಡಲಿಕ್ಕೆ ನೀವೆಲ್ಲ ಸಿದ್ಧರಾಗಿದ್ದೀರಾ. ಇಂಥ ಒಂದು ಮನೋಭಾವ ನಮಗೆ ಬಂದಿರತಕ್ಕಂಥದ್ದು ನಾವು ಹಾಕೊಂಡಿರ್ತಕ್ಕಂಥ ಈ ಸಮವಸ್ತ್ರದಿಂದಾಗಿ. ನಾವು ಹಾಕೊಂಡಿರ್ತಕ್ಕಂಥ ಒಂದು ಸಮವಸ್ತ್ರ ಮತ್ತು ನಾವು ಹೇಳ್ತಕ್ಕಂಥ ನಮ್ಮ ಸ್ಕೌಟ್ ಗೈಡ್ಸ್ನ ಪ್ರಾರ್ಥನೆ ಏನಿದೆ, ಆ ಪ್ರಾರ್ಥನೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಧರ್ಮಶಾಸ್ತ್ರಗಳಲ್ಲೂ ಸಹಿತ ಇರ್ತಕ್ಕಂಥ ಒಂದು ಪ್ರಾರ್ಥನೆ ನಮ್ಮ ಪ್ರಾರ್ಥನೆ. ನಮ್ಮ ರೋವರ್ಸ್ ರೇಂಜರ್ಸ್, ನಮ್ಮ ಕಾಲೇಜಿನ ಶಿಕ್ಷಕರುಗಳು, RN ಮತ್ತು RSLಗಳು, ಸ್ಕೌಟ್ ಮಾಸ್ಟರ್ಸು, ಗೈಡ್ ಕ್ಯಾಪ್ಟನ್ಸು ಬಹುಶಃ ಭಾರತ ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. 1 ಕೋಟಿಗೂ ಹೆಚ್ಚು ಮಾಸ್ಕ್ಗಳನ್ನು ಮಾಡಿ 1 ಕೋಟಿಗೂ ಹೆಚ್ಚು ಹಣವನ್ನು ಮುಖ್ಯಮಂತ್ರಿಗಳ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ಕೊಟ್ಟು. ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ, ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಸಸ್ಯ ಗಿಡಗಳಲ್ಲಿ ಔಷಧೀಯ ಗುಣಗಳಿರುತ್ತವೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ವ್ಯಕ್ತಿ ವಿಕಸನ ಸಾಧ್ಯವಾಗಬೇಕಾದರೆ ವಿದ್ಯಾರ್ಥಿಗಳು ಜೀವನದಲ್ಲಿ ಶಿಸ್ತು ಸಂಯಮವನ್ನು ರೂಢಿಸಿಕೊಳ್ಳಬೇಕು ಹಾಗೂ ದೇಶ ಪ್ರೇಮಿಗಳಾಗಿ ದೇಶಕ್ಕೆ ಕೊಡುವ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಹೇಳಿದರು. ಪ್ರತಿಯೊಂದು ವಸ್ತು ಗಿಡ ಮರಗಳಲ್ಲಿ ಬೇರೆ ವಿಧಗಳು ನಾವು ಅದರಲ್ಲಿ ಕಾಣಬಹುದು. ಇವತ್ತು ಶೋಭಾವನ ಡಾಕ್ಟರ್ ಮೋಹನ್ ಅವರ ವಿಚಾರವಿರುವಂತಹ ಶೋಭಾವನದಲ್ಲಿ ಸಾವಿರಾರು ಔಷಧೀಯ ಸಸ್ಯಗಳನ್ನು ನೀವು ನಾಳೆ ಹೋಗಿ ನೋಡ್ತೀರಿ, ಅದರ ಬಗ್ಗೆ ಅನುಭವವನ್ನು ಪಡ್ಕೊಳ್ತೀರಿ, ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ತೀರಿ. ಯಾಕೆಂತ ಹೇಳಿದ್ರೆ ಇವತ್ತು ಅಲೋಪತಿಗಿಂತಲೂ ಇವತ್ತು ಆಯುಷ್ ಇರ್ಬೋದು ಅಥವಾ ಆಯುರ್ವೇದ ಇರ್ಬೋದು, ಇವತ್ತು ಜಗತ್ತಿಗೆ ಇದು ಅನಿವಾರ್ಯ ಎಂಬ ಸ್ಥಿತಿಗೆ ಇವತ್ತು ನಾವು. ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಜಿಲ್ಲಾ ಆಯುಕ್ತ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಅವರು ಮಾತನಾಡಿ, ಆಯುರ್ವೇದ ಎಂಬುದು ನಮ್ಮ ದೇಶದ ಬಹಳ ದೊಡ್ಡ ಸಂಪತ್ತು. ಸಸ್ಯಗಳ ಬಗ್ಗೆ ಸಾಮಾನ್ಯ ಜ್ಞಾನವನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕು. ಆಯುರ್ವೇದದ ಗುಣಗಳನ್ನು ಹೊಂದಿರುವ ಹೂ, ಹಣ್ಣು, ತೊಗಟಿ, ಬೇರುಗಳನ್ನು ಉಪಯೋಗಿಸಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಬೇಕು. ಯೋಗ ಧ್ಯಾನ ಮಾಡಿ ಶಕ್ತಿವರ್ಧಕ ಹೆಚ್ಚಿಸಿದಾಗ ಯಾವುದೇ ಸಾಂಕ್ರಾಮಿಕ ರೋಗಗಳು ಸುಳಿಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಔಷಧಗಳು ಅಲ್ಲ, ಇದು ಪರಿಪೂರ್ಣವಾದಂತಹ ಒಂದು ಬಹಳ ಒಳ್ಳೆಯ ಒಂದು ಸಿಸ್ಟಮ್. ಈ ಸಿಸ್ಟಮ್ನಲ್ಲಿ ಎಂತೆಂಥ ಗಂಭೀರವಾದಂತಹ ರೋಗಗಳನ್ನು ಕೂಡ, ಗಂಭೀರವಾದಂತಹ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡುವಂತಹ ವಿಚಾರ ಇದೆ. ಇಲ್ಲದೆ ಹೋದರೆ ಇಷ್ಟು 1000 ವರ್ಷದ ಇತಿಹಾಸ ಇರುವಂತಹ ಈ ಸೈನ್ಸು ಹೇಗೆ ಬಂದಿರಬಹುದು ಎಂಬುದನ್ನು ತಾವು ಆಲೋಚನೆ ಮಾಡಿ. ಯೋಗ, ಮೆಡಿಟೇಷನ್ಗಳು ಇದು ಒಂದು ಬಹಳ ದೊಡ್ಡ ಸಂಪತ್ತು. ಜಗತ್ತಿನ ಯಾವ ದೇಶದಲ್ಲೂ ಕೂಡ ಆಯುರ್ವೇದದ ಚಿಕಿತ್ಸಾ ಪದ್ಧತಿ ಜನಾಂಗವಾಗಿ ಅಥವಾ ಆಯುರ್ವೇದದ ಬೇರೆ ಬೇರೆ ಔಷಧ ಗುಣ ಇರುವಂತಹ ಸಸ್ಯಗಳಾಗಲಿ ಇಲ್ಲ. ಬಹಳಷ್ಟು ಅದು ಇರುವಂತಹ ಬಹಳ ಒಂದು ಒಳ್ಳೆಯ ಭೂಮಿ ಯಾವುದು ಕೇಳಿದ್ರೆ ನಮ್ಮ ದೇಶ. ರಾಜ್ಯ ಸಂಘಟನಾ ಆಯುಕ್ತ ಎಂ ಪ್ರಭಾಕರ್ ಭಟ್, ಜಿಲ್ಲಾ ಆಯುಕ್ತ ರಾಮಶೇಷ ಶೆಟ್ಟಿ, ಜಿಲ್ಲಾ ಗೈಡ್ಸ್ ಆಯುಕ್ತೆ ಶುಭಾ ವಿಶ್ವನಾಥ್, ಜಿಲ್ಲಾ ಸ್ಕೌಟ್ ಸಂಘಟನಾ ಆಯುಕ್ತ ಶಾಂತರಾಮ್ ಪ್ರಭು, ಜಿಲ್ಲಾ ಕೋಶಾಧಿಕಾರಿ ಅನಿಲ್ ಕುಮಾರ್, ಜಿಲ್ಲಾ ತರಬೇತಿ ಆಯುಕ್ತ ಪ್ರತಿಮ್ ಕುಮಾರ್, ರಾಜ್ಯ ಸಹ ಸಂಘಟನಾ ಆಯುಕ್ತ ಭರತ್ ರಾಜ್, ಶಿಬಿರದ ನಾಯಕರಾದ ದೀಪಿಕಾ ಉಪಸ್ಥಿತರಿದ್ದರು.
Abaca Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaca Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874